ಮುಸಲ್ಮಾನರು ಎಲ್ಲ ಮೂರು ಧರ್ಮದವರು ಸೇರಿಕೊಂಡು ಮಾಡಿದಂಥ ಇಫ್ತಾರ್ ಕೂಟ ಇದು ಇಲ್ಲಿಗೆ ಮಾತ್ರ ಅಲ್ಲ, ಎಲ್ಲ ಇದಕ್ಕೂ ಒಂದು ಸಂದೇಶ ಕೊಟ್ಟಾಗಿ ಆಗಿದೆ. ತೊಕ್ಕೊಟ್ಟು ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಇವತ್ತು ಇಫ್ತಾರ್ ಕೂಟ ಆಯೋಜನೆಯನ್ನು ಮಾಡಿದ್ದಾರೆ. ಆಟೋ ರಿಕ್ಷಾ ಚಾಲಕರು ಅಂತ ಹೇಳಿದರೆ ಸೌಹಾರ್ದದ ಮತ್ತು ಸರ್ವಧರ್ಮದ ರಾಯಭಾರಿ ಅಂತ ಅವರನ್ನು ಕರೆದರೂ ಕೂಡ ಅದು ಹೆಚ್ಚಾಗದು. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಾಯಕರು, ಈ ಕ್ಷೇತ್ರದ ಶಾಸಕರಾದ UT ಖಾದರ್ ಅವರು ಮತ್ತು ಈ ರಾಜ್ಯದ ಸ್ಪೀಕರ್ ಸಾಹೇಬ್ ಆಜಾರ್ ಅವರು ಬರಬೇಕಾಗಿತ್ತು. ಬೆಂಗಳೂರಲ್ಲಿ SM ಇರುವ ಕಾರಣಕ್ಕಾಗಿ ಬರಲಿಕ್ಕೆ ಆಗಲಿಲ್ಲ. ಇವತ್ತಿನ ಕಾರ್ಯಕ್ರಮ ವಿಶೇಷ ಅದು ಏನು ಅಂದರೆ ಇಫ್ತಾರ್ ಕೂಟ. ಇಫ್ತಾರ್ ಕೂಟ ಮೂರು ಧರ್ಮದವರು ಸೇರಿಕೊಂಡು ಮಾಡುವುದು ಇದೊಂದು ವಿಶೇಷ. ಉಳ್ಳಾಲದ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಈ ತೊಕ್ಕೊಟ್ಟು ಬಸ್ ಸ್ಟ್ಯಾಂಡಿನ ಒಳಗೆ ರಿಕ್ಷಾ ಮಾಲಕರು, ಚಾಲಕರು ಇಫ್ತಾರ್ ಕೂಟವನ್ನು ನಡೆಸಿದ್ದಾರೆ. ತುಂಬ ಖುಷಿಯಾಯಿತು. ಯಾಕೆಂದರೆ ಇಂದು ಮುಸಲ್ಮಾನರು ಎಲ್ಲ ಮೂರು ಧರ್ಮದವರು ಸೇರಿಕೊಂಡು ಮಾಡಿದಂಥ ಇಫ್ತಾರ್ ಕೂಟ ಇದು ಇಲ್ಲಿಗೆ ಮಾತ್ರ ಅಲ್ಲ, ಎಲ್ಲ ಇದಕ್ಕೂ ಒಂದು ಸಂದೇಶ ಕೊಟ್ಟಾಗಿ ಆಗಿದೆ. ಯಾಕೆಂದರೆ ನಾವು ನಮ್ಮ ಶಾಸಕರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅಭಿವೃದ್ಧಿ ಆಗಬೇಕಾದರೆ ಶಾಂತಿ ನನ್ನ ಕೈಯಲ್ಲಿ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲ್ಮುಟ್ಟೆಗೆ ಮುಟ್ಟಿಸ್ತೇನೆ ಅಂತೇಳಿ. ಅದೇ ಥರ ಈ ಪಾರ್ಕಿನ ಎಲ್ಲ ಮೂರು ಧರ್ಮದವರು ಸೇರಿಕೊಂಡು ಸೌಹಾರ್ದ ಇಫ್ತಾರ್ ಕೂಟವನ್ನು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಈ ಪಾರ್ಕಿನ ಎಲ್ಲ ಮಾಲಕರಿಗೂ ಮತ್ತು ಚಾಲಕರ ಹತ್ರ ಶಾಸಕರು ಮತ್ತು ನಾವೆಲ್ಲರೂ ಇವರ ಒಟ್ಟಿಗೆ ನಾವು ಇದ್ದೇವೆ. ಅವರೊಂದು ನಮಗೆ ಮನವಿ ಕೊಟ್ಟಿದ್ದಾರೆ, ಏನೆಂದರೆ ಇಲ್ಲಿ ಒಂದು ಸೀಟ್ ಹಾಕಲಿಕ್ಕಾಗಿ. ಶೀಘ್ರ ಈಗ
ರಂಜಾನ್ ಮುಗಿದಾದ ಮೇಲೆ ನಮ್ಮ ಶಾಸಕರು ಬಂದಾಗ ನಾವೆಲ್ಲ ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಅವರು ಹೇಳಿದ್ದಾರೆ, ಇನ್ನು ನಾನು ಫೋನ್ ಮಾಡಿದೆ, ಅವ್ರು ಬರಲಿಕ್ಕೆ ಆಗಲಿಲ್ಲ, ನೀವು ಹೋಗಿ ಅಂತ ಹೇಳಿದ್ದಾರೆ. ಸೀಟ್ ಹಾಕಲಿಕ್ಕೆ ಮುಂದೆ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಅವ್ರ ಹತ್ರ ನಾವು ಕೇಳ್ತೇವೆ. ಖಂಡಿತವಾಗಲೂ ಈ ಸೀಟನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅಂತೇಳಿ ನೀವೆಲ್ಲರೂ ಒಗ್ಗಟ್ಟಾಗಿದ್ದರೆ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ಅಭಿವೃದ್ಧಿ ನಿಮ್ಮಿಂದ ಆಗಲಿಕ್ಕೆ ಸಾಧ್ಯ. ನನಗೆ ಮಾತಾಡಲಿಕ್ಕೆ ಕೊಟ್ಟ ಎಲ್ಲರಿಗೂ ಅಸ್ಲಾಂ ಅಲೈಕುಂ, ನಮಸ್ಕಾರಗಳು. ತೊಕ್ಕೊಟ್ಟು ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಇವತ್ತು ಇಫ್ತಾರ್ ಕೂಟ ಆಯೋಜನೆಯನ್ನು ಮಾಡಿದ್ದಾರೆ. ಈ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮಾಜಿ ಕೌನ್ಸಿಲರ್ ಆದಂಥ ಉಸ್ಮಾನ್ ಕಲ್ಲಾಪ್ರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ತೊಕ್ಕೋಟು ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದಂಥ ಮುತ್ತಲಿ ಅವರಿದ್ದಾರೆ, ಕಿಶೋರ್ ಅವರಿದ್ದಾರೆ, ಎಲ್ಲ ತೊಕ್ಕೋಟು ಪಾರ್ಕಿನ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನೆಲ್ಲರನ್ನು ಒಳಗೊಂಡು ಇವತ್ತು ಇಫ್ತಾರ್ ಕೂಟವನ್ನು ಇಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಭಾಳ ಒಂದು ಸಂತೋಷದ ವಿಷಯ. ಯಾಕಂತ ಹೇಳಿದರೆ ಆಟೋ ರಿಕ್ಷಾ ಚಾಲಕರಂತ ಹೇಳಿದರೆ ಸೌಹಾರ್ದದ ಮತ್ತು ಸರ್ವಧರ್ಮದ ರಾಯಭಾರಿ ಅಂತ ಅವರನ್ನು ಕರೆದರೂ ಕೂಡ ಅದು ಹೆಚ್ಚಾಗೋದು. ಯಾಕಂತ ಹೇಳಿದರೆ ಅವರು ತನ್ನ ದುಡಿಮೆಯಲ್ಲಿ ಯಾರನ್ನು ಕೂಡ ಪ್ಯಾಸೆಂಜರ್ ಬರುವಾಗ ಯಾವುದೇ ಜಾತಿ ಧರ್ಮ ಮತವನ್ನು ನೋಡದೆ ನಮ್ಮ ಸೇವಾ ಮನೋಭಾವದಿಂದ ಅವರು ದುಡಿದುಕೊಂಡು ಎಲ್ಲರಿಗೂ ಕೂಡ ಸಮಾನತೆಯ ಒಂದು ಸಾರಿಗೆಯ ವ್ಯವಸ್ಥೆಯನ್ನು ಮಾಡುತ್ತಾ ಅವರ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ಈ ತೊಕ್ಕೋಟು ಆಟೋ ರಿಕ್ಷಾ ಚಾಲಕ ಮಾಲಕರು ಇದ್ದಾರೆ. ಇದರಲ್ಲೂ ಕೂಡ ನಾನು ಭಾಳ ಸಂತೋಷ ಆಗ್ತಿದೆ. ಇದು ಇಫ್ತಾರ್ ಕೂಟ ಬರೀ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ನಮ್ಮ ಈ ಇಫ್ತಾರ್ ಕೂಟದಲ್ಲಿ ತಾವುಗಳು ಕೂಡ ಭಾಗವಹಿಸಿ ನಮ್ಮ ಈ ಉಪವಾಸ ಬಿಡುವ ಸಂದರ್ಭದಲ್ಲಿ ತಾವುಗಳು ಭಾಗವಹಿಸಿ ನಮ್ಮ ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ಇರಬೇಕೆಂಬ ಮನವಿಯನ್ನು ಮಾಡಿದಾಗ ತೊಕ್ಕೋಟಿನ ಟ್ಯಾಕ್ಸಿ ಮತ್ತು ಕಾರು ಚಾಲಕ ಮಾಲಕರ ಸಂಘಕ್ಕೂ ಕೂಡ ಅವರು ಬಂದು ಕರೆಯನ್ನು ಕೊಟ್ಟಿದ್ದರು. ಅದೇ ರೀತಿ ನಾನು ಕೂಡ ಅದರ ಪರವಾಗಿ ಬಂದಿದ್ದೇನೆ. ಭಾಳ ಸಂತೋಷವಾಯಿತು. ಇದೇ ರೀತಿ ಮನೋಭಾವನೆಯನ್ನು ಊರಿನ ಎಲ್ಲ ಜನರು ಬೆಳೆಸ್ಕೊಂಡಿದ್ದರೆ ಖಂಡಿತವಾಗಿಯೂ ನಮ್ಮ ನಾಡಿನಲ್ಲಿ ಏನು ಒಂದು ಕಪ್ಪು ಚುಕ್ಕೆ ಇದೆ, ಕೋಮು ಪ್ರದೇಶ ಎಂಬ ಕಪ್ಪು ಚುಕ್ಕೆ ಇದೆ. ಖಂಡಿತವಾಗಿ ಇಂಥ ಮನೋಭಾವನೆಯನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡಿದ್ದರೆ ಖಂಡಿತವಾಗಿ ಅಂಥ ಕಪ್ಪು ಚುಕ್ಕೆಯನ್ನು ಇವತ್ತು ಹೋಗಲಾಡಿಸಲಿಕ್ಕೆ ಭಾಳ ಒಂದು ಸುಲಭವಾದ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ತೊಕ್ಕೋಟು ರಿಕ್ಷಾ ಚಾಲಕ ಮಾಲಕರ ಸಂಘದವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಮ್ಮೆಲ್ಲರ ಹಿಂದೂ ಬಾಂಧವರ ಪರವಾಗಿ ಅವರಿಗೆ ಆ ಮುಸಲ್ಮಾನ್ ಬಾಂಧವರಿಗೆ ನಾನು ಶುಭಾಶಯವನ್ನು ಕೊಡುತ್ತಾ, ಇದೇ ರೀತಿ ನಿಮ್ಮ ಸೌಹಾರ್ದತೆ ಮುಂದೇರಲಿ, ನಮ್ಮ ನಾಡಿಗೆ ನೀವೊಂದು ದಾರಿದೀಪವಾಗಿ ತೋರಲಿ ಈ ಸಂಘ ಅಂತ ಹೇಳುತ್ತಾ ನನ್ನ ಅವಕಾಶಕ್ಕಾಗಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು.